ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮಾತಾಗಿರುವ ಹಲವು ಕುಟುಂಬಗಳ ಕಣ್ಣೀರು ಒರೆಸಿದ ಸಂಸ್ಥೆಯ ಸ್ಪರ್ಧಾತ್ಮಕ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಅಬ್ದುಲ್ ವಹಾಬ್ ಕುಳಾಯಿಯವರ ಮಾಲಕತ್ವದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಮಳಿಗೆ ಸಪ್ತಭಾಷಾ ಸಂಗಮ ಭೂಮಿಯಾದ ಮಂಜೇಶ್ವರದ ತೂಮಿನಾಡಿನಲ್ಲಿ ಅದ್ದೂರಿಯಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಶುಭಾರಂಭಗೊಂಡಿತು. ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಮಳಿಗೆ ಬಹುಮಾನ್ಯರಾದ ಪಾನಕ್ಕಾಡ್ ಸೈಯದ್ ಮೋಹಿನ್ ಅಲಿ ಶಿಹಾಬ್ ತಂಗಳ್ ಅವರು ಮಾಲಕರ ತಾಯಿ ಮೈಮುನಾರ್ ಅವರ ಆಶೀರ್ವಾದದೊಂದಿಗೆ ಲೋಕಾರ್ಪಣೆಗೊಳಿಸಿದರು. ಬಳಿಕ ನಡೆದ ಮಾನವ ಸೌಹಾರ್ದ ಸಂಗಮವನ್ನು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಬ್ದುಲ್ ವಹಾಬ್ ಕುಳಾಯ್ ಹಾಗೂ ಅವರ ತಂಡ ಆಯೋಜಿಸಿದ ಅರ್ಥಪೂರ್ಣವಾದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರಲ್ಲಿ ಅತೀವ ಸಂತೋಷವಿದೆ. ಈ ಪ್ರದೇಶದ ಪರಿಸರದ ಜನತೆಗೆ ವಫಾ ಸಂಸ್ಥೆಯ ಮೂಲಕ ಗುಣಮಟ್ಟದ ಸಾಮಗ್ರಿಗಳನ್ನು ನೀಡುವ ಜೊತೆಗೆ ಬಡ ಕುಟುಂಬಗಳ ಕಣ್ಣೀರು ಒರೆಸುವ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಅಬ್ದುಲ್ ವಹಾಬ್ ಕುಳಾಯಿಯನ್ನು ನನ್ನ ಹಾಗೂ ಎಲ್ಲರ ಪರವಾಗಿ ಅಭಿನಂದಿಸುವುದಾಗಿ ಹೇಳಿ ಸಮಾರಂಭಕ್ಕೆ ಶುಭವನ್ನು ಹಾರೈಸಿದರು. ಅಬ್ದುಲ್ ವಹಾಬ್ ಮತ್ತು ಅವರ ಮಿತ್ರರು ವರ್ಷಿನ ಪ್ರಾರಂಭ ಮಾಡಿದಂತಹ ವಫಾ ಫರ್ನಿಚರ್ ಶೋರೂಮ್ನ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಉಪಸ್ಥಿತವಾದ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಪ್ರಮುಖ ಆದಂತಹ ಒಂದು ವರ್ಷದವರೇ ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ನಾನು ಅಬ್ದುಲ್ ವಹಾಬ್ ಮತ್ತು ಮಿತ್ರರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ ವಫಾ ಫರ್ನಿಚರ್ ಶೋರೂಮ್ ಅನ್ನು ಪ್ರಾರಂಭ ಮಾಡುವ ಮೂಲಕ ಇಲ್ಲಿ ಬರುವಂತ ಎಲ್ಲ ಗ್ರಾಹಕರಿಗೆ ಒಂದು ವಿಶ್ವಾಸ ಬಲಿತ ಮತ್ತು ಅದಕ್ಕೆ ಗುಣಮಟ್ಟವಿರುವಂತಹ ಫರ್ನಿಚರ್ ಒದಗಿಸಿಕೊಳ್ಳುವಂತಹ ಸದಾವಕಾಶವನ್ನು ಈ ಒಂದು ಶೋರೂಮ್ ಅಲ್ಲಿ ಜನರಿಗೆ ಸೇವೆ ಸಿಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಮಂಜೇಶ್ವರದ ಶಾಸಕ ಎಕೆಎಂ ಅಶ್ರಫ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಸಂಸ್ಥೆ ವ್ಯಾಪಾರಕ್ಕಿಂತಲೂ ಮಿಗಿಲಾಗಿ ಯಾವ ರೀತಿಯಲ್ಲಿ ಸಮಾಜಕ್ಕೆ ಬೇಕಾಗಿ ಸ್ಪಂದಿಸಿದೆ ಎಂಬುದಕ್ಕೆ ಈ ವೇದಿಕೆಯಲ್ಲಿ ಅಲ್ಪ ಮೊದಲು ಪ್ರದರ್ಶನಗೊಂಡ ಸಾಕ್ಷ್ಯಚಿತ್ರ ಸಾಕ್ಷಿಯಾಗಿದೆ. ಜೊತೆಯಾಗಿ ಈ ಸಂಸ್ಥೆ ವ್ಯಾಪಾರ ಕೇಂದ್ರದ ಉದ್ಘಾಟನೆಯೊಂದಿಗೆ ಮಾನವ ಸೌಹಾರ್ದತೆಯ ಸಂಗಮವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು. ഏതൊക്കെ രീതിയിൽ ഈ സൊസൈറ്റിയുടെ നന്മയ്ക്ക് വേണ്ടി പ്രവർത്തിച്ചു എന്നുള്ളത് ഈ പ്രോഗ്രാം തുടങ്ങുന്ന തൊട്ടു മുമ്പ് വളരെ മനോഹരമായ ഒരു വിഷ്വൽ പ്രദർശനത്തോടു കൂടി നമ്മളൊക്കെ നേരിട്ട് കാണുകയുണ്ടായി. ഞങ്ങളൊക്കെ ധാരാളം ഉദ്ഘാടന ചടങ്ങിൽ പങ്കെടുക്കുന്ന ആളുകളാണ്. ഷോറൂം ആകട്ടെ, ജുവല്ലറി ആകട്ടെ, ടെക്സ്റ്റൈൽസ് ആകട്ടെ, ക്ലിനിക് ആകട്ടെ, ഏതെങ്കിലും സൂപ്പർ മാർക്കറ്റ് ആകട്ടെ, ഞങ്ങൾ ആ ഉദ്ഘാടനത്തിനെത്തും. ഉദ്ഘാടനം കഴിഞ്ഞ് മടങ്ങും. മഞ്ചേശ്വരത്തിന്റെ ഓർമ്മകളിൽ ഒരു മനോഹരമായ ഫർണിച്ചർ ഷോപ്പിന്റെ ഔപചാരികമായ ഉദ്ഘാടനത്തിന്റെ ഭാഗമായി ಬಳಿಕ ವೇದಿಕೆಯಲ್ಲಿ ಗಡಿ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಂತಹ 3 ಆರಾಧನಾಲಯಗಳ ಪ್ರತಿನಿಧಿಗಳಾದ ಉದ್ಯಾವರ ಸಾವಿರ ಜಮಾಅತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಅಲ್ ಬುಕಾರಿ, ಉದ್ಯಾವರ ಶ್ರೀ ಅರಸು ಮಂಜಿಸ್ನಾರ್ ಕ್ಷೇತ್ರದ ಅಣ್ಣ ದೈವಗಳ ಪಾತ್ರಿ ರಾಜ ಬೆಲ್ಚಡ ಹಾಗೂ ತಲಪಾಡಿ ಮರಿಯಾಶ್ರಮ ಚರ್ಚ್ ಉಪಾಧ್ಯಕ್ಷೆ ಲೀನಾ ಟೀಚರ್ ಎಂಬವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಗೌರವವನ್ನು ಸ್ವೀಕರಿಸಿದ ಸೈಯದ್ ಸೈಫುಲ್ಲಾ ತಂಗಳ್ ಅವರು ವಫಾ ಸಂಸ್ಥೆಯನ್ನು ಅಭಿನಂದಿಸಿ ಮಾತನಾಡಿ, ಸಪ್ತಭಾಷಾ ಸಂಗಮ ಭೂಮಿಯಾದ ತೂಮಿನಾಡಿನಲ್ಲಿ ವಫಾ ಎಂಟರ್ಪ್ರೈಸಸ್ ಹಾಗೂ ಫರ್ನಿಚರ್ ಶೋರೂಮ್ ಇಂದು ಉದ್ಘಾಟನೆಗೊಂಡಿದೆ. ಜನರ ಅಭಿರುಚಿಗೆ ಹಾಗೂ ಅವಶ್ಯಕತೆಗೆ ಅನುಗುಣವಾದ ರೀತಿಯ ಎಲ್ಲ ರೀತಿಯ ಪೀಠೋಪಕರಣಗಳು ಗ್ರಾಹಕರಿಗೆ ಕೈಗೆಟಕುವ ರೀತಿಯಲ್ಲಿ ಲಭ್ಯವಾಗಲಿದೆ. ಅದೇ ರೀತಿ ಗ್ರಾಹಕರಿಗೆ ಸುಲಭವಾದ ಕಂತುಗಳಲ್ಲಿ ಪಾವತಿಸುವ ವ್ಯವಸ್ಥೆ ಕೂಡ ಇದೆ ಎಂದು ಹೇಳಿದರು. ಮಂಜೇಶ್ವರത്ത്
സപ്തഭാഷാ സംഗമഭൂമിയായ മഞ്ചേശ്വരത്ത് കുഞ്ചത്തൂർ തൂമിനാടിൽ വഫ എൻ്റർപ്രൈസസ് ആൻഡ് ഫർണിച്ചർ ഷോറൂമിൻ്റെ ഉദ്ഘാടനമാണ് ഇന്ന് നടക്കുന്നത്. ജനങ്ങളുടെ അഭിരുചി അനുസരിച്ച് അവരുടെ ആവശ്യകത അനുസരിച്ചുള്ള എല്ലാ രീതിയിലുള്ള ഫർണിച്ചേഴ്സും ഞങ്ങൾ പ്രൊവൈഡ് ചെയ്യുന്നുണ്ട്. അതോടൊപ്പം ജനങ്ങൾക്ക് വളരെയധികം എളുപ്പത്തിൽ EMI വ്യവസ്ഥയിലൂടെ സാധനങ്ങൾ വിൽക്കാനും അവർക്ക് ഉപകാരപ്രദമാകുന്ന രീതിയിൽ അത് നൽകാനും ഞങ്ങൾ തയ്യാറാണെന്ന് ഇവിടെ അറിയിക്കുകയാണ്. ഒപ്പം സീസൺ 7 വഫ എൻ്റർപ്രൈസസ് ആൻഡ് ഫർണിച്ചർ ഷോറൂമിൻ്റെ സീസൺ 7 ಸ್ಕೀಮ್ ಸಂವಿಧಾನ നമ്മൾ ഇവിടെ നിന്ന് തുടങ്ങുകയാണ്. ತೂಮಿನಾಡಿನಲ್ಲಿ ಸಂಸ್ಥೆಯ 7ನೇ ಸೀಸನ್ ಸಂಭ್ರಮದೊಂದಿಗೆ ಶುಭಾರಂಭಗೊಂಡಿದೆ. ಮನೆ ಹಾಗೂ ಸ್ಥಳ, ಗೋಲ್ಡ್ ಆ್ಯಂಡ್ ಡೈಮಂಡ್ ಹಾಗೂ ವೆಹಿಕಲ್ಸ್ ಆ್ಯಂಡ್ ಫರ್ನಿಚರ್ ಎಂಬಿ 3 ವಿಭಾಗಗಳ ಧಮಾಕಾದೊಂದಿಗೆ ಗ್ರಾಹಕರ ಕನಸನ್ನು ನನಸಾಗಿಸುವ ಯೋಜನೆಯೊಂದಿಗೆ ಸೀಸನ್ 7 ಗ್ರಾಹಕರ ಮುಂದಿಟ್ಟಿದೆ. ಬಳಿಕ ವೇದಿಕೆಯಲ್ಲಿ ಶಾಸಕರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸೀಸನ್ 7ರ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ನಂತರ ವಫಾ ಫ್ಲಾಗ್ ಲಾಂಚಿಂಗ್ ನಡೆಯಿತು. ಬಳಿಕ ಕಣ್ವತೀರ್ಥ ಸರಕಾರಿ LP ಶಾಲೆಗೆ ವಾಟರ್ ಕೂಲರ್ ಅನ್ನು ಸಂಸ್ಥೆಯ ವತಿಯಿಂದ ನೀಡಲಾಯಿತು. ಅದೇ ರೀತಿ ದೇವಸ್ಥಾನ, ಮಸೀದಿ ಹಾಗೂ ಇಗರ್ಜಿಗಳಿಗೆ ವೀಲ್ ಚೇರ್ಗಳನ್ನು ಶಾಸಕರು ವಿತರಿಸಿದರು. ಬಳಿಕ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗಳನ್ನು ಗೈದವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಮಧ್ಯೆ ಇದೀಗ ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ನಟರು ವೇದಿಕೆಗೆ ಆಗಮಿಸಿ ವಫಾ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಶುಭ ಹಾರೈಸಿದರು. ಈಗಾಗಲೇ ವ್ಯಾಪಾರದೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವಫಾ ಸಂಸ್ಥೆ ಅರ್ಜಿ ಸಲ್ಲಿಸಲಾಗಿರುವ ಬಡ ಕುಟುಂಬದ 10 ಮಂದಿಗೆ 1 ವರ್ಷಗಳ ತನಕದ ರೇಷನ್ ಕಿಟ್ ನೀಡುವ ಜೊತೆಯಾಗಿ ಅನಾಥ ಮಕ್ಕಳಿಗೆ ಪ್ರತಿ ತಿಂಗಳಲ್ಲೂ 50,000 ರೂಪಾಯಿ ತನಕದ ಧನ ಸಹಾಯ ನೀಡಲಿರುವುದನ್ನು ಘೋಷಣೆ ಮಾಡಿದೆ. 2019ರಲ್ಲಿ ವ್ಯವಹಾರ ಜಗತ್ತಿಗೆ ಕಾಲಿರಿಸಿದ ವಫಾ ಎಂಟರ್ಪ್ರೈಸಸ್ ಆ್ಯಂಡ್ ಫರ್ನಿಚರ್ ಸಂಸ್ಥೆ ಬಜ್ಪೆಯಲ್ಲಿ 11,000 ಚದರ ಮೀಟರ್ನ ಮಳಿಗೆಯನ್ನು ಆರಂಭಿಸುವುದರೊಂದಿಗೆ ಉದ್ಯಮದತ್ತ ತನ್ನ ಜಾಲವನ್ನು ವಿಸ್ತರಿಸಿತ್ತು. ಇದೀಗ ಜೋಕಟ್ಟೆ, ಕಾಟಿಪಳ್ಳ, ಉಡುಪಿ, ಉಚ್ಚಿಲ, ಅಡೂರು, ಹಳಿಯಾಳ ಹಾಗೂ ಮೂಡಬಿದ್ರೆಗಳಲ್ಲೂ ಶಾಖೆಗಳನ್ನು ಹೊಂದಿದೆ. ಮಾತ್ರವಲ್ಲದೆ ಉಡುಪಿ, ಉಚ್ಚಿಲದಲ್ಲಿ ಬೃಹತ್ ವಫಾ ಎಂಟರ್ಪ್ರೈಸಸ್ ಆ್ಯಂಡ್ ಫರ್ನಿಚರ್ ಫೆಬ್ರವರಿ 24ರಂದು ಲೋಕಾರ್ಪಣೆಗೊಳ್ಳಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಶುಭಾರಂಭದಂದು ಪಾಲ್ಗೊಂಡವರಿಗೆ ನೀಡಿದ ಲಕ್ಕಿ ಕೂಪನ್ ವಿಜೇತ ಸಿದ್ದಿಕ್ನಿಗೆ ಬಹುಮಾನವಾಗಿ ಸ್ಕೂಟರ್ ಸಿಕ್ಕಿದೆ. ಈ ಸಂದರ್ಭ ಸಂಸ್ಥೆಯ ಮಾಲಕ ಹಾಗೂ ಆಡಳಿತ ನಿರ್ದೇಶಕ ಅಬ್ದುಲ್ ವಹಾಬ್ ಕುಳಾಯ್, ವಂದನೀಯ ಗುರು ಗ್ರೋಗರಿ ಪಿರೇರಾ, ಅಜೀಜ್ ಹಾಜಿ, SM ಬಶೀರ್, ಆದರ್ಶ್ ಎಂ, ದಯಾಕರ ಮಾಡ, ಹನೀಫ್ ಪಡೀರ್, ಹರ್ಷದ್ ವರ್ಕಾಡಿ, ಅಶ್ರಫ್ ಬಡಾಜೆ, ನವೀನ್ ಮೊಂತೆರೋ, ಮಾಜಿ ಮೇಯರ್ ಅಶ್ರಫ್, ಅಬ್ದುಲ್ ಖಾದರ್ ಸುರತ್ಕಲ್, ಜುನೈದ್ ಉಚ್ಚಿಲ, ಇರ್ಷಾದ್ ತುಮಿನಾಡು ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ತಾಜುದ್ದೀನ್ ವಡಗರ, ಸಿದ್ದಿಕ್ ಮಂಜೇಶ್ವರ ಹಾಗೂ ಯೂಸುಫ್ ಕೋಡಿಯಮ್ಮ ತಂಡದಿಂದ ಸಂಗೀತ ರಸಮಂಜರಿ ನಡೆಯಿತು. ಕಾರ್ಯಕ್ರಮ ವೀಕ್ಷಿಸಲು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ನಾನಾ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.